ಪ್ರಸ್ತುತ ಅಂಕಣದಲ್ಲಿ ಕ್ರೀಡಾಕೂಟದ ದ್ವಿತೀಯ ಉಪಾಂತ್ಯ ಸ್ಪರ್ಧೆ, ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆ ಆರಂಭವಾಗಿದೆ. ಪಂದ್ಯಾಟದ ವೀಕ್ಷಣೆಯನ್ನ ನಮ್ಮ ಮೀಡಿಯಾ ಯೂಟ್ಯೂಬ್ ಚಾನಲ್ ಮುಖೇನ ನೋಡುವಂತ ಎಲ್ಲ ವೀಕ್ಷಕರ ಗಮನಕ್ಕೆ ಯೂಟ್ಯೂಬ್ ಲಿಂಕ್ ಬದಲಾವಣೆಯಾಗಿದೆ. ಯೂಟ್ಯೂಬ್ನಲ್ಲಿ ದ್ವಿತೀಯ ಲಿಂಕ್ ಓಪನ್ ಆಗಿದೆ. ಸ್ಪರ್ಧೆಯಲ್ಲಿ ಈ ತಂಡಗಳು ಕೂಡ ತಮ್ಮ ಖಾತೆಯನ್ನು ತೆರೆಯಲಾಗಿದೆ. ಒಂದು ಇದು ದ್ವಿತೀಯ ಸೆಮಿಫೈನಲ್ ಕದನ. ಕುತ್ಯಾಳ ಶ್ರೀ ಕೂಡ್ಲು ವಿರುದ್ಧವಾಗಿ ನವಶಕ್ತಿ ಫ್ರೆಂಡ್ಸ್ ಕ್ಲಬ್ ತುಮಿನಾಡ್. Two points in favor of Kudlu. Three one in favor of Kudlu. ಈ ಸ್ಪರ್ಧೆಯ ಬಳಿಕ 5 ನಿಮಿಷಗಳ ವಿರಾಮ, ಆ ಬಳಿಕ ಫೈನಲ್ ಕದನ ಆರಂಭವಾಗಲಿದೆ. 3-1 in favor of Kutyala Shri Kodlu. Or die. 3-1 in favor of Kutyala Shri Kodlu. ಈ ನಡುವೆ ಕಾರ್ನರ್ ವಿಭಾಗದಿಂದ ಟ್ಯಾಕಲ್. ಕೂಡ್ಲು ಖಾತೆಗೆ ಮತ್ತೊಂದು ಅಂಕ ಜೋಡಣೆ. 4-1 3 ಅಂಕಗಳ ಮುನ್ನಡೆಯಲ್ಲಿ ಕುತ್ಯಾಳ ಶ್ರೀ ಕೂಡ್ಲು. ತೂಮಿನಾಡು ಒಳಾಂಗಣದಲ್ಲಿ 3 ಡಿಫೆಂಡರ್ಗಳು ಮಾತ್ರ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. Super tackle is on in favor of Tuminad. ಈ ನಡುವೆ ಸೂಪರ್ ಟ್ಯಾಕಲ್ ಮುಖೇನ 2 ಅಂಕಗಳು ತುಮಿನಾಡು ಖಾತೆಗೆ. 3-4 1 ಅಂಕದ ಹಿನ್ನಡೆ ಮುನ್ನಡೆಯಲ್ಲಿ ದ್ವಿತೀಯ ಉಪಾಂತ್ಯ ಸ್ಪರ್ಧೆ ಮುಂದುವರಿತಾ ಇದೆ. ಈಗ ತಾನೇ ಫೈನಲ್ ಸುತ್ತಿಗೆ ಲಗ್ಗೆಯನ್ನ ಇಟ್ಟಿರುವಂತಹ ಕೂಟದ ತಂಡ ಸ್ಟಾರ್ ಗಾಯ್ಸ್ ಕುಪ್ಪೆಟ್ಟಿ. ಎದುರಾಳಿ ತಂಡ ಫೈನಲ್ ಕದನದಲ್ಲಿ ಯಾರು ಅನ್ನುವಂತ ಪ್ರಶ್ನೆಗೆ ಇನ್ನೇನು ಕೆಲವೊಂದು ನಿಮಿಷಗಳಲ್ಲಿ ಉತ್ತರ ಕಾಣಲಿಕ್ಕಿದ್ದೇವೆ. 3-4 ಕೇವಲ 1 ಅಂಕದ ಅಂತರದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. 3-4 ಇನ್ ಫೇವರ್ ಆಫ್ ಕೂಡ್ಲು. ದಯವಿಟ್ಟು ಲಕ್ಕಡಿಪ ಪುಸ್ತಕವನ್ನ ಪಡ್ಕೊಂಡಿರುವಂತಹ ನಮ್ಮ ಎಲ್ಲ ಸದಸ್ಯರು ಕೂಡ ಅದರ ಕೌಂಟರ್ ಫೈಲ್ ಜೊತೆಯಲ್ಲಿ ಅದರ ನಗದನ್ನ ತಂದೊಪ್ಪಿಸುವಂತೆ ವಿನಂತಿ. ಫೈನಲ್ ಸ್ಪರ್ಧೆಯ ಸಂದರ್ಭದಲ್ಲಿ ಲಕ್ಕಡಿಪ್ ಡ್ರಾ ನಡೆಯಲಿದೆ.
4-4 ಖಾತೆಯಲ್ಲಿ ಸಮಾನ ಅಂಕಗಳು. ಕೂಡ್ಲು ತೂಮಿನಾಡ್ 5-4 5-4 in favor of ತೂಮಿನಾಡ್. ಉಪಾಂತ್ಯ ಸ್ಪರ್ಧೆಯಲ್ಲಿ ಮೊದಲ ಬಾರಿಗೆ ಮುನ್ನಡೆಯನ್ನ ತಮ್ಮದಾಗಿಸಿಕೊಡ್ತಾ ಇದೆ ತೂಮಿನಾಡ್ ತಂಡ. 5-4 ಒಂದಂಕದ ಮುನ್ನಡೆಯಲ್ಲಿ ತೂಮಿನಾಡ್ ನವಶಕ್ತಿ ಫ್ರೆಂಡ್ಸ್ ಕ್ಲಬ್. ಪ್ರಸ್ತುತ ನಾವುಗಳು ಕ್ರೀಡಾಕೂಟದ ದ್ವಿತೀಯ ಉಪಾಂತ್ಯ ಸ್ಪರ್ಧೆಯಲ್ಲಿದ್ದೇವೆ. ಮಧ್ಯಂತರ ವಿರಾಮದ ವೇಳೆಗೆ 7-5 ಮುನ್ನಡೆಯಲ್ಲಿ ಕೂಡ್ಲು. ಈ ಒಂದು ಕ್ರೀಡಾಕೂಟದ ವಿಜೇತ ತಂಡಗಳಿಗೆ ಪ್ರಥಮ ನಗದು 25,555, ದ್ವಿತೀಯ ನಗದು 15,555, ತೃತೀಯ ನಗದು 10,000, ಚತುರ್ಥ ನಗದು 5,555. ಈ ಒಂದು ಕ್ರೀಡಾಕೂಟಕ್ಕೆ ಕೆಲವೊಂದು ಸಂಘ ಸಂಸ್ಥೆಗಳು ವ್ಯಕ್ತಿಗಳು ಸಹಕಾರವನ್ನ ಕೊಟ್ಟಿದ್ದೀರಾ. ಎಲ್ಲ ಸಂಘ ಸಂಸ್ಥೆಗಳ ವ್ಯಕ್ತಿಗಳಿಗೆ ಪ್ರತ್ಯೇಕವಾದಂಥ ಧನ್ಯವಾದಗಳು. Bonus +1. Green card. Seven each. 7-7. 7-7. Seven each 7-7. 7-7 എന്ന ക്രമത്തിൽ തുല്യത പാലിക്കുന്നു കൂഡ്ലു തൂമിനാട്. പ്രസ്തുത മത്സരത്തിന് ശേഷം 5 മിനിറ്റിന്റെ ഇടവേള. അതിനുശേഷം
ಫೈನಲ್ ಕಲಾಶಕೂಟ. ಸೆವೆನ್ ಏಜ್ 7-7ರಲ್ಲಿ ಖಾತೆ ಎರಡು ತಂಡಗಳು ಸಮಾನ ಅಂಕವನ್ನ ಗಳಿಸಿಕೊಂಡಿದೆ. ಈ ನಡುವೆ ಟ್ಯಾಕಲ್ ಮಾಡುವಂತ ಪ್ರಯತ್ನ. ವೇಟ್ official review. Single point for the team Kudlu. 8-7. ರುಡಿ ನಿನ್ನೆ ರಾತ್ರಿಯಿಂದ ಈ ತನಕ ನಮ್ಮ ಜೊತೆ ಸಹಕಾರವನ್ನು ಕೊಟ್ಟಂತ ಪ್ರಥಮ ಚಿಕಿತ್ಸಾ ಅಂದ್ರೆ ಆಂಬ್ಯುಲೆನ್ಸ್ ವಿಭಾಗದಲ್ಲಿ ಸಹಕಾರವನ್ನು ಕೊಟ್ಟಂತ ಪ್ರವೀಣ್ ಅವರನ್ನ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದೇವೆ. ವಿಶೇಷ ಅಭಿನಂದನೆಗಳು, ಧನ್ಯವಾದಗಳು ಶ್ರೀಯುತ ಪ್ರವೀಣ್ ರವರೇ. ಎಂಟು ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ತೂಮಿನಾಡ್ ತಂಡದ ಪರವಾಗಿ ಕೂಡ್ಲು 8, ತೂಮಿನಾಡ್ 8. ಒಂಬತ್ತು 8 ಮುನ್ನಡೆಯಲ್ಲಿ ತೂಮಿನಾಡ್. ಅಂತಿಮ 4 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. മത്സരം അവസാനത്തെ 4 മിനിറ്റിലേക്ക് ചുരുങ്ങുന്നു. 9-8 എന്ന ക്രമത്തിൽ ഒരൊറ്റ പോയിന്റിന്റെ വ്യത്യാസത്തിൽ തൂമിനാട് ലീഡ് പിടിക്കുന്നു. ഇവിടെ ടാക്കൽ ചെയ്യപ്പെടുകയാണ്. ടാക്കൽ ചെയ്യാനുള്ള ശ്രമം.
2 points. Yes. 10-9. 10-9 in favor of Kudlu. ತಮಿಳುನಾಡು ಒಳಾಂಗಣದಲ್ಲಿ 2 ಆಟಗಾರರ ಮಾತ್ರ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಅಂತಿಮ 3 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ ಫಾರ್ ದ ಟೀಮ್ ತಮಿಳುನಾಡು. 10-9 ಇನ್ ಫೇವರ್ ಆಫ್ ಕೂಡ್ಲು. ಲಯವನ್ನ ಕಡಕೊಂಡಂತ ದಾಳಿಗಾರ 11-10 ಈ ಬಾರಿ ಮುನ್ನಡೆ ಮತ್ತೆ ತಮಿಳುನಾಡು. ಹನ್ನೊಂದು 10 ಬಾನಸ್ ಪಾಯಿಂಟ್ ಇನ್ ಫೇವರ್ ಆಫ್ ತಮಿಳುನಾಡು. ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 12-10 2 ಅಂಕಗಳ ಅಂತರ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಜರ್ಸಿ ನಂಬರ್ 7 ಫ್ರಮ್ ದ ಸೈಡ್ ಆಫ್ ಕುತ್ಯಾಳ ಶ್ರೀ ಕೂಡ್ಲು. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಈ ನಡುವೆ ಪಂದ್ಯಾಟದ ಚಿತ್ರಣ ಬದಲಾವಣೆಯಾಗಿದೆ. ಆಲ್ ಔಟ್ ಆಗಿದೆ ತಮಿಳುನಾಡು. 15-12 3 ಅಂಕಗಳ ಮುನ್ನಡೆ ಮತ್ತೆ ಕುತ್ಯಾಳ ಶ್ರೀ ಕೂಡ್ಲು. ಕೂಡ್ಲು 15 ತಮಿಳುನಾಡು 12. ಫೈನಲ್ ಹಂತಕ್ಕೆ ತಲುಪುವಂತ ತಂಡ ಯಾವುದು? ಕೇವಲ 3 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಅಂತಿಮ ಕ್ಷಣದಲ್ಲಿ ತಮಿಳುನಾಡು ಎಡವಟ್ಟನ್ನ ಮಾಡಿಕೊಂಡಿದೆ. ಬೋನಸ್ 13-15 13-15.
ಈ ಕಬಡ್ಡಿ ಆಯ್ಬುಕ್ಕ ಪಟ್ಟ ತೂರದ ಕ್ಲೊಂಜಿ ರಿವ್ಯೂ ಟ್ರೋಫಿ ಇಂದಿ ಓಡು ರಿವ್ಯೂ ಟ್ರೋಫಿ ಫುಲ್ ರಿವ್ಯೂ ಫಸ್ಟ್ ರಿವ್ಯೂ വിളിച്ചോണ്ട് മാത്രം അത് ഉണ്ടാവുന്നു. മറ്റേ കളിയിലെല്ലാം ഉണ്ടായി, അന്നെല്ലാം ഉണ്ടായി. ഇത് അടുത്തന്നെ മൈക്കിൻ്റെ അടുത്ത് wait change malpur 12-15 ಅಂತಿಮ 60 ಸೆಕೆಂಡುಗಳಿಗೆ ಸೀಮಿತ ಸ್ಪರ್ಧೆ 15-12 ಕೇವಲ 3 ಅಂಕಗಳ ಅಂತರ. 9, 8, 7, 6, 5, 4, 3, 2, 1. ಹನ್ನೆರಡು 15 3 ಅಂಕಗಳ ಅಂತರ. 13-15 13-15. ಈ ರೀತಿಯಲ್ಲಿ ಫೈನಲ್ ಹಂತವನ್ನು ತಲುಪಿದಂತ ಎರಡನೇ ತಂಡ ಕುತ್ಯಾಳ ಶ್ರೀ ಕೂಡ್ಲು. ಕಂಗ್ರಾಚುಲೇಷನ್ಸ್. 5 ನಿಮಿಷಗಳ ವಿರಾಮ. ಆ ಬಳಿಕ ಫೈನಲ್ ಕದನ ಮತ್ತೆ ಅಂಕಣದಲ್ಲಿ ಆರಂಭ.
Move your hand on the air, one y'all flick it. Move your hand on the air, one y'all flick it. Move your hand on the air, one y'all flick it. Move your hand on the air, one y'all flick it. Move your hand, move your hand, move your hand, move your hand, move your, 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 move your. Move your hand on the air. Like that 5-4. Like that 5-4. Like that 5-4. Get low, take it high for you. Like that 5-4. Drop the stacks, keep piling on you. Like that 5-4. Get low, take it high for you. Like that 5-4. Drop the stacks, keep piling on you. Move your hand on the air, one y'all flick it. Move your hand on the air, one y'all flick it. Move your hand on the air, one y'all flick it. Move your hand on the air, one y'all flick it. Move your hand, move your hand, move your hand, move your hand, move your, 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 move your.
A legend lives forever. ಬಂಧುಗಳೇ, ನನ್ಬನ್ಸ್ ಪಟ್ಟದೂರು ಹಮ್ಮಿಕೊಂಡಂತ ಲೇಟ್ ಜಯನದ ಬಿ ಮೆಮೋರಿಯಲ್ 60 kg ವಿಭಾಗದ ಫೆಡ್ಲೈಟ್ ಕಬಡ್ಡಿ ಕ್ರೀಡಾಕೂಟದ ಅಂತಿಮ ಸ್ಪರ್ಧೆಯತ್ತ ನಾವು ಬಂದಿದ್ದೇವೆ. 24 ತಂಡಗಳು ಭಾಗವಹಿಸಿದಂತ ಈ ಒಂದು ಕ್ರೀಡಾಕೂಟದಲ್ಲಿ ಬಲಿಷ್ಠ 2 ತಂಡಗಳು ಮುಖಾಮುಖಿಯಾಗುವಂತ ಅಪರೂಪದ ಕ್ರೀಡಾಕೂಟ. ಒಂದೆಡೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ತಂಡ, ಮತ್ತೊಂದೆಡೆ ಕಾಸರಗೋಡಿನ ತಂಡ ಮಧ್ಯೆ ಈ ಒಂದು ಫೈನಲ್ ಸ್ಪರ್ಧೆ ನಡೀತಾ ಇದೆ. ಬಂಧುಗಳೇ, ಫೈನಲ್ ಸ್ಪರ್ಧೆಗೆ ಮೊದಲ ತಂಡ ಪ್ರವೇಶ ದ್ವಾರದ ಮೂಲಕ ಬರ್ತಾ ಇದೆ. ಅಮ್ಮಿ ಕುಪ್ಪೆಟ್ಟಿ ಅನ್ನುವಂತ ಖ್ಯಾತ ಕಬಡ್ಡಿ ಪಟುವಿನ ಗರಡಿಯಲ್ಲಿ ಪಳಗಿದಂತ ಉದಯೋನ್ಮುಖ ಪ್ರತಿಭೆಗಳು ಉಪ್ಪಿನಂಗಡಿ ಸಮೀಪದ ಕುಪ್ಪೆಟ್ಟಿ ಎನ್ನುವಂತ ಗ್ರಾಮದಿಂದ ಬಂದಿರುವಂತ
ಪ್ರತಿಭಾನ್ವಿತ ಸರ್ವಾಂಗೀಣ ಪ್ರತಿಭೆಗಳ ಆಗಮನವಾಗುತ್ತಾ ಇದೆ. ಲೆಟ್ಸ್ ವೆಲ್ಕಮ್ ದ ಟೀಮ್ ಸ್ಟಾರ್ ಗೈಸ್ ಕುಪ್ಪೇಟಿ. ಕೂಡ್ಲು ಕೊತ್ತಿಯಾಳ ಶ್ರೀ ಕೂಡ್ಲು ಬಲೆ ಕೊತ್ತಿಯಾಳ ಶ್ರೀ ಕೂಡ್ಲು ದಯವಿಟ್ಟು ಬನ್ನಿ. ಕೊತ್ತಿಯಾಳ ಶ್ರೀ ಕೂಡ್ಲು ಬಲೆ ದಯವಿಟ್ಟು ನಮ್ಮ ನನ್ಬನ್ಸ್ ಪಟ್ಟತ್ತೂರು ಸಮವಸ್ತ್ರವನ್ನ ಧರಿಸಿದಂತ ಎಲ್ಲ ಸದಸ್ಯರು ಕೂಡ ಅಂಕಣದ ಬಡವಕ್ಕೆ ಬರುವಂತೆ ವಿನಂತಿ. ಅವಲೇರು ಗ್ರೌಂಡ್ ಪಿದೆಯುಳ್ಳರ ಹೋಟೆಲ್ ಉಳ್ಳರ ಏರಬೂರ ನಮ್ಮ ಯೂನಿಫಾರ್ಮ್ ಪಾಡ್ದೇರ ನನ್ಬನ್ಸ್ ಪಟ್ಟತ್ತೂರದ ಮಾತಾ ಸದಸ್ಯರು ದಯಮಲ್ತದ ವೇದಿಕೆ ದಾಡೆ ಬರೆ. ಕೊತ್ತಿಯಾಳ ಶ್ರೀ ಕೂಡ್ಲು ದಯವಿಟ್ಟು ಬನ್ನಿ. ಬಹಳಷ್ಟು ವಿಳಂಬವಾಗಿದೆ, ತಂಡಗಳು ತಕ್ಷಣ ಬನ್ನಿ. ಇನ್ನೇನು ಅಂತಿಮ ಒಂದು ಸ್ಪರ್ಧೆ ಮಾತ್ರ ಬಾಕಿ ಇದೆ. ಕೂಡ್ಲು ಕೊತ್ತಿಯಾಳ ಶ್ರೀ ಕೂಡ್ಲು ದೂರದ ಉಪ್ಪಿನಂಗಡದಕ್ಲು ಒಯ್ದರು, ನಮ್ಮ ಕೈತಲ್ದ ಕಾಸರಗೋಡದಕ್ಲು ಬರಡು. ಕೂಡ್ಲು ಕೊತ್ತಿಯಾಳ ಶ್ರೀ ಕೂಡ್ಲು ಎಸ್ ಬಂಧುಗಡೆ, ಈಗ ತಾನೇ ಒಳಾಂಗಣದಲ್ಲಿ ಬಲಿಷ್ಠ ತಂಡ ಸ್ಟಾರ್ ಗಾಯ್ಸ್ ಕುಪ್ಪೆಟ್ಟಿ ತಂಡವನ್ನ ನಾವು ನೋಡಿದ್ದೇವೆ. ಎದುರಾಳಿ ತಂಡವು ಕೂಡ ಕಾಸರಗೋಡು ಜೂನಿಯರ್ ವಿಭಾಗದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿದಂತ ಉದಯೋನ್ಮುಖ ಪ್ರತಿಭೆಗಳು ಭಾಗವಹಿಸುವಂತ ಪ್ರತಿಯೊಂದು ಕ್ರೀಡಾಕೂಟದಲ್ಲೂ ಒಂದು ಬಹುಮಾನವನ್ನ ಖಾತರಿಪಡಿಸುವಂತ ಕಾಸರಗೋಡಿನ ಹೆಮ್ಮೆಯ ಉದಯೋನ್ಮುಖ ಪ್ರತಿಭೆಗಳ ಆಗಮನ
the team Kutiada Shri Kudlu. Breathless. ಎಸ್ ಬಂಧುಗಳೇ, ಸರಿಸುಮಾರು 24 ತಂಡಗಳ ಭಾಗವಹಿಸಿದಂತ ನನ್ಬನ್ಸ್ ಪಟ್ಟತ್ತೂರು ಹಮ್ಮಿಕೊಂಡಂತ ಲೇಟ್ ಜಯಾನಂದ ಬಿ ಮೆಮೋರಿಯಲ್ ಟ್ರೋಫಿ ಈ ಕ್ರೀಡಾಕೂಟದ ಬಲಿಷ್ಠ 2 ತಂಡಗಳು ಮುಖಾಮುಖಿಯಾಗುವಂತ ಅಪರೂಪದ ಫೈನಲ್ ಕದನ. ಒಂದೆಡೆ ಕಾಸರಗೋಡು ಜಿಲ್ಲೆಯ ತಂಡವಾದರೆ ಎದುರಾಳಿ ತಂಡವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ತಂಡ. ಇದೀಗ ನಮ್ಮ ಅತಿಥಿ ಗಣ್ಯರು ಅದೇ ರೀತಿಯಲ್ಲಿ ನನ್ಬನ್ಸ್ ಪಟ್ಟತ್ತೂರ್ನ ಎಲ್ಲಾ ಸದಸ್ಯರು 2 ತಂಡಗಳಿಗೆ ಹಸ್ತಲಾಗದ ಶುಭಕಾಮನೆಗಳನ್ನ ನೀಡುವಂತ ಸಮಯ. ದಯವಿಟ್ಟು ಎಲ್ಲ ಅತಿಥಿ ಗಣ್ಯರನ್ನ ನಮ್ಮ ಸದಸ್ಯರನ್ನ ಅಂಕಣಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಎಸ್ ಬಲೆ ಎರಡು ಬಲಿಷ್ಠ ತಂಡಗಳ ಮುಖಾಮುಖಿಯಾಗುವಂತ ಫೈನಲ್ ಕದನದಲ್ಲಿ ಈ ತನಕ ಸೋಲನ್ನ ಕಾಣದಂತ 2 ತಂಡಗಳು ಫೈನಲ್ ಸ್ಪರ್ಧೆಯಲ್ಲಿ ಒಂದು ತಂಡಕ್ಕೆ ಸೋಲು, ಒಂದು ತಂಡಕ್ಕೆ ಗೆಲುವು. ಸೋಲು ಯಾರಿಗೆ, ಗೆಲುವು ಯಾರಿಗೆ, ಪ್ರಥಮ ಯಾರಿಗೆ, ದ್ವಿತೀಯ ಯಾರಿಗೆ ಅನ್ನುವಂತ ಯಕ್ಷ ಪ್ರಶ್ನೆಗೆ ಉತ್ತರ ಇನ್ನೇನು ಕೆಲವೊಂದು ನಿಮಿಷಗಳಲ್ಲಿ. ಪಟ್ಟತ್ತೂರಿನ ಈ ಒಂದು ಕಬಡ್ಡಿ ಕ್ರೀಡಾಕೂಟದ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತ ತಂಡ ಯಾವುದು ಕಾದು ನೋಡಬೇಕಿದೆ. ಹಸ್ತಲಾಗವನ್ನ ಶುಭಕಾಮನೆಗಳನ್ನ ನೀಡಿದಂತ ಎಲ್ಲರೂ ಕೂಡ ಅಲ್ಲಿ ನಿಲ್ಲಿ ಮತ್ತೊಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನ ನಾವು ಇದೇ ಅಂಕಣದಲ್ಲಿ ನಡೆಸಲಿಕ್ಕಿದ್ದೇವೆ. ಎಸ್ ಬಂಧುಗಳೇ, ತಿಳಿದಿರುವಂತೆ ಪಟ್ಟತ್ತೂರಿನಲ್ಲಿ ಯುವಕರು ಕಬಡ್ಡಿಯಲ್ಲಿ ಸಾಧನೆಯನ್ನ ಮಾಡಿದ್ದು ಕೇಳಿಲ್ಲ. ಆದರೆ ಹುಡುಗರು ಮಾಡದಂತ ಸಾಧನೆಯನ್ನ ನಮ್ಮ ಊರಿನ ಯುವ ಕ್ರೀಡಾ ಸ್ಫೂರ್ತಿಯಿಂದ ಆಡಿ ಹೆಸರುವಾಸಿಯಾಗಿರುವಂತ ಪ್ರತಿಭೆಗೆ ಗೌರವವನ್ನ ಸಲ್ಲಿಸುವಂತ ಕಾರ್ಯಕ್ರಮ, ಅರ್ಥಪೂರ್ಣ ಕಾರ್ಯಕ್ರಮ. ಸನ್ಮಾನ ಪೀಠಕ್ಕೆ ಬರಮಾಡಿಕೊಡ್ತಾ ಇದ್ದೇವೆ. ನೇಹಾಶ್ರೀ ದಯವಿಟ್ಟು ಸನ್ಮಾನ ಪೀಠವನ್ನ ಅಲಂಕರಿಸಿ. ದಾಗಿದಗೆಂಡ ನಮ್ಮ ಆಂಜೋಕ್ಲು ಇರ್ಲ ಕಬಡ್ಡಿ ಪುದರ ಮಲ್ದನ ನಮ್ಮ ಕೇಂದಿಜ ಪಟ್ಟತ್ತೂರುಡು ಅಡ ಆಂಜೋಕ್ಲು ಮಲ್ಪ ಅಂದ ನಂಚಿನ ಸಾಧನೆನ ನಮ್ಮ ಪುಣ್ಣ ಬಾಲ ಮಲ್ತದಲ್ಲ ಸೇರಿದ ನಂಚಿನ ಮಾತಿರ್ನಲ್ಲ ಒಂಜಿ ಜೋರಾಯನ ಕೈತಾಟಿ ಪಡ. ನೇಹಾಶ್ರೀ ಜೂನಿಯರ್ ಕಬಡ್ಡಿ ವಿಭಾಗದಲ್ಲಿ ಕೇರಳ ರಾಜ್ಯ ತಂಡವನ್ನ ಪ್ರತಿನಿಧೀಕರಿಸಿದಂತ ಪಟ್ಟತ್ತೂರಿನ ಅಭಿಮಾನ ನೇಹಾಶ್ರೀಗೆ ಇದೀಗ ಪಟ್ಟತ್ತೂರಿನ ಈ ಒಂದು ಕಬಡ್ಡಿ ಕ್ರೀಡಾಂಗಣದಲ್ಲಿ
ಗೌರವದ ಸನ್ಮಾನ. ಈ ಸನ್ಮಾನವನ್ನ ನೆರವೇರಿಸಿಕೊಡುವಂತೆ ನಮ್ಮ ಎಲ್ಲ ಅತಿಥಿ ಗಣ್ಯರಲ್ಲಿ ಕೇಳಿಕೊಡ್ತಾ ಇದ್ದಾವೆ. ನೇಹಶ್ರೀ ಇನ್ನೂ ಕೂಡ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿಯಲ್ಲಿ ವಿಶಿಷ್ಟ ಸಾಧನೆಯನ್ನ ಮಾಡುವಂತಾಗಲಿ ಅನ್ನುವಂತ ಆಶಯ ನಮ್ಮದು. ಮಾತಲ್ಲೊಂದು ಸನ್ಮಾನವನ್ನು ನೆರವೇರಿಸಿದಂತ ಅತಿಥಿಗಳಿಗೆ ಧನ್ಯವಾದಗಳು. ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್. ನೇಹಶ್ರೀ ಇನ್ನಷ್ಟು ಸಾಧನೆಯನ್ನ ಮಾಡಿ ಅಂತಾರಾಷ್ಟ್ರೀಯದಲ್ಲಿ ಹೆಸರನ್ನ ಗಳಿಸುವಂತಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ಇದೀಗ ಲಕ್ಕಿ ಕೂಪನ್ ಇದರ ಡ್ರಾ ನಡೀಲಿಕ್ಕಿದೆ. ಒಂಜಿ ಕೂಪನ್ ಕೊರ್ಲೆ, ಒಂಜಿ ಕೂಪನ್ ಒಂಜಿಲ ಕಡಿಪು ಕೂಪನ್ ಕೊರ್ಲೆ ಕೆಲವು ಕಮಿಟಿ ತಗ್ಲು ഒരു ಕೂಪನ್ ಒಂಜಿ ಕೂಪನ್ ಕೊರ್ಲೆ. ವೆಯ್ಟ್ 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 ಥರ್ಡ್ ಪ್ರೈಸ್ ಥರ್ಡ್ ಪ್ರೈಸ್ ನಮ್ಮ ನೇಹಶ್ರೀ ಥರ್ಡ್ ಪ್ರೈಸ್ 3333 ನಂಬರ್ 2974 2974. ಸೆಕೆಂಡ್ ಪ್ರೈಸ್ 4444 2501 2501. ಬಂಪರ್ ಬಹುಮಾನ 7777. ವೆಯ್ಟ್ ನಂಬರ್ ಸುರುತ ನಂಬರ್ റെഡിന് നമ്പർ വഞ്ചി, മോചന നമ്പർ ആജി. ഇതുവരെ ശരിയാണോ കിട്ടുണ്ണിയാട്ടാ? 216 and the final number 8 2168. ಎಸ್ ಕೂಪನ್ ಇದ್ದಲ್ಲಿ ಬಹುಮಾನವನ್ನ ಪಡೆದುಕೊಳ್ಳಬಹುದು. ಎಸ್ ಲಕ್ಕಡಿಬೇಕು ಬಂದ ಲಕ್ಕಿ ನಂಬರ್ ಕೊಡೋರ ಬಂದ್ಬೆ. ಥರ್ಡ್ ಪ್ರೈಸ್ ನಂಬರ್ 2501 2501 2501. ಸೆಕೆಂಡ್ ಪ್ರೈಸ್ ಸ್ಕೋರರ್ ಸೆಕೆಂಡ್ ಪ್ರೈಸ್ 2974 2974 2974. ಫಸ್ಟ್ ಪ್ರೈಸ್ 2168 2168 2168. ಫೈನಲ್ ಕದನ ಆರಂಭವಾಗಿದೆ. ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಳ್ಳುವಂತ ತಂಡ ಯಾವುದು? ಕೂಡ್ಲು ವಿರುದ್ಧವಾಗಿ ಕುಪ್ಪೆಟ್ಟಿ.
ಮಾಡುವಂತ ಪ್ರಯತ್ನ ಕುಪ್ಪೆಟ್ಟಿ ಆರಂಭದ ಅಂಕವನ್ನ ತಮ್ಮದಾಗಿಸಿಕೊಂಡಿದೆ. ಕುಪ್ಪೆಟ್ಟಿ ವರ್ಸಸ್ ಕೂಡ್ಲು ಖಾತೆಯನ್ನ ಆರಂಭಿಸಿದೆ ಕುಪ್ಪೆಟ್ಟಿ. ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರವನ್ನ ಕೊಟ್ಟಂತ ಎಲ್ಲ ಸಂಘ ಸಂಸ್ಥೆಗಳಿಗೆ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಜೊತೆಯಲ್ಲಿ ಈ ಕ್ರೀಡಾಕೂಟದ ಉತ್ತಮ ಧ್ವನಿ ಮತ್ತು ಬೆಳಕನ್ನು ಒದಗಿಸಿಕೊಟ್ಟಂತ ದೇವಿ ಲೈಟ್ ಅಂಡ್ ಸೌಂಡ್ಸ್ ಇವರಿಗೂ ಕೂಡ ವಿಶೇಷ ಅಭಿನಂದನೆಗಳು. ಡಿಜೆ ವಿಭಾಗದಲ್ಲಿ ಸಹಕಾರವನ್ನು ಕೊಟ್ಟಂತ ಡಿಜೆ ಅಭಿ, ಸ್ಕೋರಿಂಗ್ ಡಿಜಿಟಲ್ ಸ್ಕೋರಿಂಗ್ ವಿಭಾಗದಲ್ಲಿ ಸಹಕಾರವನ್ನು ಕೊಟ್ಟಂತ ನಮ್ಮ ಕಬಡ್ಡಿ ಮಂಜೇಶ್ವರ, ನೇರ ಪ್ರಸಾರದಲ್ಲಿ ಸಹಕಾರವನ್ನು ಕೊಟ್ಟಂತ ನಮ್ಮ ಮೀಡಿಯಾ, ಎಲ್ಲ ವಿಭಾಗದ ಸಹಕಾರವನ್ನು ಕೊಟ್ಟಂತ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ ಧನ್ಯವಾದಗಳನ್ನು ತಿಳಿಸ ಕ್ರೀಡಾಕೂಟದ ಫೈನಲ್ ಕದನ ಮುಂದುವರಿತಾ ಇದೆ. ಕೂಡ್ಲು ಖಾತೆ ಇನ್ನೂ ಕೂಡ ಆರಂಭವಾಗಿಲ್ಲ. ಬಿಟ್ಟು ಕೊಟ್ಟದ್ದು 4 ಅಂಕಗಳು. ಪಾಯಿಂಟ್ಸ್ 0-4. ಅವ್ರ ರೈಡರ್ ಶ್ರೀಕಾಂತ್ ತೆಲುಗು ಫಿಲ್ಮದ ಹೀರೋ ಬತ್ತಲೆಕ್ಕ ಮೂಜಿ ಮುಂಜಾನ
ಕುಪ್ಪೆಟ್ಟಿ ಡಿಫೆನ್ಸ್ ಮುಖೇನ ಖಾತೆಯಲ್ಲಿ ಅಂಕಗಳನ್ನ ಜೋಡಣೆ ಮಾಡಿದೆ. ಇನ್ನು ಕೂಡ ಕೂಡ್ಲು ತಮ್ಮ ಖಾತೆಯನ್ನ ಆರಂಭಿಸಿಲ್ಲ. ಆರಂಭದಲ್ಲೇ ಕುತ್ಯಾಳ ಶ್ರೀ ಕೂಡ್ಲು ತಂಡಕ್ಕೆ ದೊಡ್ಡ ಆಘಾತವಾಗಿದೆ. ಸೂಪರ್ ಟ್ಯಾಕಲ್ ಅವಕಾಶ. ಈ ನಡುವೆ ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್. 2 ಅಂಕದೊಂದಿಗೆ ಖಾತೆ ಆರಂಭವಾಗಿದೆ ಕೂಡ್ಲು. 2-5 2-5 2 ಅಂಚ್. ಕೂಡ್ಲು 2 ಸ್ಟಾರ್ ಗಾಯ್ಸ್ ಕುಪ್ಪೆಟ್ಟಿ. ಆಹಾ, ಕೂಡ್ಲು ತಂಡ ಪ್ರತಿರೋಧವನ್ನ ವ್ಯಕ್ತಪಡಿಸಲು ಆರಂಭಿಸಿದೆ. ಪ್ರತಿಕ್ರಿಯೆಯನ್ನ ಕುಪ್ಪೆಟ್ಟಿ ತಂಡಕ್ಕೆ ನೀಡಲು ಆರಂಭಿಸಿದೆ. ಮತ್ತೊಂದು ಅಂಕದ ಸೇರ್ಪಡೆ. 3-5 3-5 3 ಅಂಚ್. മൂന്ന് 5 എന്ന ക്രമത്തിൽ 2 പോയിന്റുകളെ പിടിച്ചു കെട്ടി പോയിന്റ് ആക്കി മാറ്റുന്നു കുപ്പെട്ടി. 6-3 6-3. കൂഡ്ലു നേടിയ 3 പോയിന്റിനെതിരെ 6 എന്ന ക്രമത്തിൽ കുപ്പെട്ടി മത്സരത്തിൽ ലീഡ് പിടിക്കുന്നു. വീണ്ടും സൂപ്പർ ടാക്കൽ. जी दालाज 5-6 5-6. ಖಾತೆಯಲ್ಲಿ 6-6 6 each. Points are equal. 6-6 എന്ന ക്രമത്തിൽ ശക്തമായ ഫൈനൽ പോരാട്ടം. കൂഡ്ലു കുപ്പെട്ടി പിടിച്ചു കെട്ടി പോയിന്റ് ആക്കി മാറ്റുന്നു കുപ്പെട്ടി ತಂಡ ಡಿಫೆನ್ಸ್ ಅಲ್ಲಿ ಅಮೋಘ ಪ್ರದರ್ಶನವನ್ನು ನೀಡ್ತಾ ಇದೆ. ಸ್ಟಾರ್ ಗಾಯ್ಸ್ ಕುಪ್ಪೆಟ್ಟಿ 7-6 7-6. ಮಧ್ಯಂತರ ವಿರಾಮದ ವೇಳೆಗೆ ಕುಪ್ಪೆಟ್ಟಿ 7 ಕೂಡ್ಲು 6.
6-7 6-7 6-7 ಲೈನ್ ಫಸ್ಟ್ ಪ್ಲೇಯರ್ಸ್ ಕುಲ್ಲಾಲೆ 6-7 ಸೆಲ್ಫ್ ಔಟ್ ಸುಸೈಡ್ ಮಾಡಿಕೊಂಡಿದ್ದಾರೆ ದಾಳಿಗಾರ 7-8 7-7 ನನ್ಬನ್ಸ್ ಪಟ್ಟತ್ತೂರು ಹಮ್ಮಿಕೊಂಡಂತ 60 ಕೆಜಿ ವಿಭಾಗದ ಕಬಡ್ಡಿ ಸ್ಪರ್ಧೆಯ ರೋಚಕ ಫೈನಲ್ ಕದನ ಮುಂದುವರಿತಾ ಇದೆ 7-7 ಸಮಬಲದ ಹೋರಾಟ ಎರಡು ಬಲಿಷ್ಠ ತಂಡಗಳು ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆಯ ಎರಡು ತಂಡಗಳು ಮುಖಾಮುಖಿಯಾಗುತ್ತಾ ಇದೆ ಸರಿಸುಮಾರು 24 ತಂಡಗಳ ಭಾಗವಹಿಸಿದ ಈ ಒಂದು ಕ್ರೀಡಾಕೂಟದ ಬಲಿಷ್ಠ ಎರಡು ತಂಡಗಳ ಮುಖಾಮುಖಿಯಾಗುವಂತ ಅಪರೂಪದ ಫೈನಲ್ ಕದನ 7-7 7-8 ಈ ನಡುವೆ ಟ್ಯಾಕಲ್ ಪ್ರಯತ್ನ ಸಿಂಗಲ್ ಪಾಯಿಂಟ್ ಇನ್ ಫೇವರ್ ಆಫ್ ಕೂಡ್ಲು 8-7 8-7 ಸ್ಟಾರ್ ಗಾಯ್ಸ್ ಕುಪ್ಪೆಟ್ಟಿ ಒಳಾಂಗಣದಲ್ಲಿ ಮೂವರು ಡಿಫೆಂಡರ್ಗಳ ಮಾತ್ರ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ 8-7 ಒಂದಂಕದ ಮುನ್ನಡೆಯಲ್ಲಿ ಕುತ್ಯಾಡ ಶ್ರೀ ಕೂಡ್ಲು ಪ್ರಥಮ ಯಾರಿಗೆ ದ್ವಿತೀಯ ಯಾರಿಗೆ ಈ ನಡುವೆ ದಾಳಿಯಲ್ಲಿ ಸಫಲತೆಯನ್ನು ಕಂಡುಕೊಡ್ತಾ ಇದ್ದಾರೆ ಪಡೆಯಬೇಕಾದ 2 ಅಂಕಗಳ ಬದಲಾಗಿ 2 ಅಂಕವನ್ನು ಬಿಟ್ಟುಕೊಟ್ಟಿದೆ ಅಂತಿಮ 4 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ ಥರ್ಡ್ ರೈಟ್ ಲಾಸ್ಟ್ ಮ್ಯಾನ್ ಆಲ್ ಔಟ್ ಆಗುತ್ತಾ ಇದೆ ಕುಪ್ಪೆಟ್ಟಿ ಬೋನಸ್ ಲಭ್ಯವಾಗುತ್ತಾ ಇದೆ ಕುಪ್ಪೆಟ್ಟಿ ತಂಡದ ಪರವಾಗಿ ಬೋನಸ್ ಕೂಡ್ಲು ತಂಡದ ಪರವಾಗಿ 3 ಅಂಕಗಳು 13-8 13-8 ಕೋಚ್ ಎರಡು ಒರಿಯಾವ್ ಒಬ್ರು ಸಾಕು ಒರಿಯಾವ್ 2 ಜನ ಬಂಡ ಹಾಕ್ಲಿಕ್ಕೆ ಕನ್ಫ್ಯೂಷನ್ ಹಾಕೋದು ಏರು ಬನ್ನಗಿ ಏರಣ್ಣ ಒರಿಬಲ್ಲ 13-8 13-8 13-8 13-8 ಅಂತಿಮ 3 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ 10-13 3 ಅಂಕಗಳ ಅಂತರದಲ್ಲಿ ಕೂಡ್ಲು ಮುನ್ನಡೆ ಆಹಾ ಇದು ಟ್ಯಾಕಲ್ ಡಿಫೆನ್ಸ್ ವಿಭಾಗದಲ್ಲಿ ಸತತ ಸಫಲತೆಯನ್ನು ಕಂಡುಕೊಡ್ತಾ ಇದೆ ಸ್ಟಾರ್ ಗಾಯ್ಸ್ ಕುಪ್ಪೆಟ್ಟಿ 14-11 ಇದು ಅಮ್ಮಿ ಕುಪ್ಪೆಟ್ಟಿಯವರ ಗರಡಿಯಲ್ಲಿ ಪಳಗಿದಂತ ಪ್ರತಿಭೆಗಳು 14-11 3 ಅಂಕಗಳ ಅಂತರ ಕೂಡ್ಲು ಮುನ್ನಡೆ
ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. അവസാന 2 മിനിറ്റിലേക്ക് ചുരുങ്ങുന്നു. 14-11 എന്ന ക്രമത്തിൽ 3 പോയിന്റിന്റെ വ്യത്യാസം. പ്രഥമ ಯಾರಿಗೆ ದ್ವಿತೀಯ ಯಾರಿಗೆ? ಡಿಫೆನ್ಸ್. $25,000 ಯಾರಿಗೆ? 15,000 ಯಾರಿಗೆ? ಸೋಲು ಗೆಲುವಿನ ಅಂತರ $10,000. ಬೋನಸ್ ಅಭಿ ಕಾಟನ್ 14-12. 2 ಅಂಕಗಳ ಅಂತರ ಮಾತ್ರ. ಕೂಡ್ಲು ಮುನ್ನಡೆಯಲ್ಲಿ. ನನ್ಬನ್ಸ್ ಪಟ್ಟತ್ತೂರು ಹಮ್ಮಿಕೊಂಡಂತ ಕಬಡ್ಡಿಯಲ್ಲಿ ಚಾಂಪಿಯನ್ ಪಟ್ಟವನ್ನ ಮುತ್ತಿಡುವಂತ ತಂಡ ಯಾವುದು? 2 ಅಂಕಗಳ ಅಂತರ. ಈ ನಡುವೆ ಸೆಲ್ಫ್ ಔಟ್. 15-12. 15-12. 3 ಅಂಕಗಳ ಅಂತರ ಮಾತ್ರ. ಅಂತಿಮ 60 ಸೆಕೆಂಡ್ಗಳು. ಸೂಪರ್ ಮಿನಿಟ್ ಆರಂಭವಾಗಿದೆ. ಗೆಲುವು ಸೋಲಿನ ಅಂತರ ಕೇವಲ 3 ಅಂಕಗಳು ಮಾತ್ರ. ಕ್ರೀಡಾಕೂಟದಲ್ಲಿ ತೀರ್ಪುಗಾರಿಕೆ ವಿಭಾಗದಲ್ಲಿ ಸಹಕಾರವನ್ನ ಕೊಟ್ಟಂತ ನಮ್ಮ ತೀರ್ಪುಗಾರರು ಶ್ರೀಧ ಅನ್ಸಾರ್ ಅಂಗಡಿ ಮುಗೇರ್, ಪ್ರದೋಷ್ ಉದುಮ, ಅಕ್ಷಿತ್ ಮುಗು, ಗಣೇಶ್ ಸಬ್ರಗಾಜೆ. 15-12 ಅಂಕಗಳ ಅಗತ್ಯ ಇದೆ. ಸ್ಟಾರ್ ಗಾಯ್ಸ್ ಕುಪ್ಪೆಟ್ಟಿ ತಂಡಕ್ಕೆ ಆಳವಾದ ದಾಳಿಗೆ ಮುನ್ಸೂಚನೆ. 15-12. ಈ ನಡುವೆ ಟ್ಯಾಕಲ್ ಮಾಡುವಂತ ಪ್ರಯತ್ನ. 13-15. ಇನ್ನೇನು ಪಂದ್ಯಾಟ ಮುಕ್ತಾಯಗೊಳ್ಳಲು ಕೆಲವೊಂದು ಸೆಕೆಂಡುಗಳು ಮಾತ್ರ ಬಾಕಿ ಇದೆ. ಸೆಕೆಂಡುಗಳ ಲೆಕ್ಕಾಚಾರದಲ್ಲಿ ಸ್ಪರ್ಧೆ ಇದೆ. 15-13. ಸಮಯವನ್ನ ವ್ಯರ್ಥ ಮಾಡುವಂತ ಮುಂದಾಲೋಚನೆಯಲ್ಲಿ ಕೂಡ್ಲು ತಂಡ. 15-13. 15-13. ಪಂದ್ಯಾಟ ಮುಕ್ತಾಯಗೊಳ್ತಾ ಇದೆ. ನನ್ಬನ್ಸ್ ಪಟ್ಟತ್ತೂರು ಹಮ್ಮಿಕೊಂಡಂತ 60 kg ವಿಭಾಗದ ಕಬಡ್ಡಿ ಸ್ಪರ್ಧೆಯಲ್ಲಿ ಕುತ್ಯಾಳ ಶ್ರೀ ಕೂಡ್ಲು ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಂಡಿದೆ. ಕಂಗ್ರಾಚುಲೇಷನ್ಸ್. ದಯವಿಟ್ಟು ಬಿಕೆ ಬಾಯ್ಸ್ ಮಂಗೇರಕೋಡಿ, ನವಶಕ್ತಿ ತೂಮಿನಾಡು ಈ 2 ತಂಡದ ನಾಯಕರು ಬರಬೇಕು. ನವಶಕ್ತಿ ಅದೇ ರೀತಿಯಲ್ಲಿ ಬಿಕೆ ಬಾಯ್ಸ್ ಮಂಗೇರಕೋಡಿ ಈ 2 ತಂಡದ ನಾಯಕರು ದಯವಿಟ್ಟು ಬನ್ನಿ. ಕ್ಯಾಪ್ಟನ್ ಆಫ್ ಬಿಕೆ ಬಾಯ್ಸ್ ನವಶಕ್ತಿ ತೂಮಿನಾಡ್. ಬಿಕೆ ಬಾಯ್ಸ್ ನವಶಕ್ತಿ ಕ್ಯಾಪ್ಟನ್ ಬನ್ನಿ. I gave Susie a little pat up on the booty and she turned around.
ಎಸ್, ವೇದಿಕೆಯಲ್ಲಿ ಬಹುಮಾನವನ್ನು ಪಡೆದುಕೊಂಡಿರುವಂತಹ ತಂಡಕ್ಕೆ, ಆಟಗಾರರಿಗೆ ಬಹುಮಾನ ವಿತರಣಾ. ದಯವಿಟ್ಟು ನಮ್ಮ ಸಂಘಾಟಕರು ಬಹುಮಾನವನ್ನು ವಿತರಿಸುವಂತ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಡುವಂತ ವಿನಂತಿ. ಇಲ್ಲಿ ಮಾತುಗಳಿಲ್ಲ, ಚೊಕ್ಕ ಮಟ್ಟಿನ ಕಾರ್ಯಕ್ರಮ. ನೇರವಾಗಿ ಬಹುಮಾನ ವಿತರಣೆಯತ್ತ ನಾವು ಮುಂದುವರಿತಾ ಇದ್ದಾವೆ. ಎಸ್, ನೋಡಿ ದಯವಿಟ್ಟು ದಯವಿಟ್ಟು ಬಹುಮಾನಕ್ಕೆ ಅರ್ಹರಾಗಿರುವಂತ 4 ತಂಡದ ಆಟಗಾರರು ನಮ್ಮ ಅಂಕಣದ ಬಲಭಾಗಕ್ಕೆ ಬನ್ನಿ. ಕುತ್ಯಾಳ ಶ್ರೀ, ಸ್ಟಾರ್ ಗಾಯ್ಸ್, ಬಿಕೆ ಬಾಯ್ಸ್, ನವಶಕ್ತಿ, ದಯವಿಟ್ಟು ಎಲ್ಲ ಆಟಗಾರರು ಕೂಡ ಅಂಕಣದ ಬಲಭಾಗಕ್ಕೆ ಬರಬೇಕು. ಮೊದಲಿಗೆ ಈ ಒಂದು ಕ್ರೀಡಾಕೂಟದ ತೀರ್ಪುಗಾರಿಕಾ ವಿಭಾಗದಲ್ಲಿ ಸಹಕಾರವನ್ನು ಕೊಟ್ಟಂತ ನಮ್ಮ ತೀರ್ಪುಗಾರರಿಗೆ ನನ್ಬನ್ಸ್ ಪಟ್ಟತ್ತೂರು ನೀಡುವಂತ ಸ್ಮರಣಿಕೆ. ದಯವಿಟ್ಟು ನಮ್ಮ ಅತಿಥಿಗಳು ಹಾಸನವನ್ನ ಸ್ವೀಕರಿಸಿ. ಕಿರಣ ಅಡಿತದಾಂಡ ಯಾವ ಲೈವ್ ಹಿಡಿದು ಉಪ್ಪೇರವು. ಎಸ್, ದಯವಿಟ್ಟು ನಮ್ಮ ಅತಿಥಿಗಳು ಹಾಸನವನ್ನ ಸ್ವೀಕರಿಸಿ. ಮೊದಲಿಗೆ ನಮ್ಮ ತೀರ್ಪುಗಾರಿಕಾ ವಿಭಾಗದಲ್ಲಿ ಸಹಕಾರವನ್ನ ಕೊಟ್ಟಂತ ತೀರ್ಪುಗಾರರನ್ನ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದಾವೆ. ಶ್ರೀಯುತ ಅನ್ಸಾರ್ ಅಂಗಡಿ ಮುಗಿರು, ದಯವಿಟ್ಟು ಬನ್ನಿ. ಶ್ರೀಯುತ ಅನ್ಸಾರ್ ಅಂಗಡಿ ಮುಗಿರು, ಶ್ರೀಯುತ ಅನ್ಸರ್ ಅಂಗಡಿ ಮುಗಿರು ಇವರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಗೌರವಿಸುವಂತೆ ಅತಿಥಿಗಳಲ್ಲಿ ವಿನಂತಿ. ಮತ್ತೋರ್ವ ತೀರ್ಪುಗಾರರು ಶ್ರೀಯುತ ಅಕ್ಷಿತ್ ಮುಗು. ಅದೇ ರೀತಿಯಲ್ಲಿ ಮತ್ತೋರ್ವ ತೀರ್ಪುಗಾರರು ಶ್ರೀಯುತ ಪ್ರದೋಷ್ ಉದುಮಾ. ಪ್ರದೋಷ್ ಮತ್ತೋರ್ವ ತೀರ್ಪುಗಾರರು ಗಣೇಶ್ ಸಬ್ರಗಾಜೆ. ಗಣೇಶ್ ಸಬ್ರಗಾಜೆ.
ಅದೇ ರೀತಿಯಲ್ಲಿ ಡಿಜಿಟಲ್ ಸ್ಕೋರ್ ವಿಭಾಗದಲ್ಲಿ ಸಹಕಾರವನ್ನು ಕೊಟ್ಟಂತ ನಮ್ಮ ಕಬಡ್ಡಿ ಮಂಜೇಶ್ವರ ಇದರ ಸದಸ್ಯರ ಒಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಿದೆ. ದಯವಿಟ್ಟು ಬನ್ನಿ. ನಮ್ಮ ಕಬಡ್ಡಿ ಮಂಜೇಶ್ವರ ರಡ್ಡಿ ಚಾನಲ್ ಬಲ್ಲಿ ಅದೇ ರೀತಿ ಹಲೋ 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 ದಾದಾನಿ ದಾದಾನಿ ಹಲೋ ಹಲೋ ಎಸ್. ಅದೇ ರೀತಿಯಲ್ಲಿ ಕ್ರೀಡಾಕೂಟದ ಅದ್ಭುತವಾದಂತಹ ಧ್ವನಿ ಮತ್ತು ಬೆಳಕನ್ನು ಬದಗಿಸಿಕೊಂಡಂತ ಆವಿಷ್ಕಾರ್ ಇವೆಂಟ್ಸ್ ಇದರ ಸದಸ್ಯರ ಒಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಿದೆ. ಆವಿಷ್ಕಾರ್ ಇವೆಂಟ್ಸ್ ದಯವಿಟ್ಟು ದೇವಿ ಲೈಟ್ ಅಂಡ್ ಸೌಂಡ್ಸ್ ದಯವಿಟ್ಟು ಬನ್ನಿ. ಅದೇ ರೀತಿಯಲ್ಲಿ ಡಿಜೆ ಪ್ಲೇಯರ್ ಡಿಜೆ ವಿಭಾಗದಲ್ಲಿ ಸಹಕಾರವನ್ನು ಕೊಟ್ಟಂತ ಡಿಜೆ ಅಭಿ ಬಲ್ಲೇರ ಏನವ್ರಿ ಬಲ್ಲೆ ನೇರ ಪ್ರಸಾರದಲ್ಲಿ ಸಹಕಾರವನ್ನು ಕೊಟ್ಟಂತ ನಮ್ಮ ಮೀಡಿಯಾ 24x7 ದಯವಿಟ್ಟು ಬನ್ನಿ. ನಮ್ಮ ಮೀಡಿಯಾ 24x7 ಮಂಜೇಶ್ವರ ಇನ್ನು ನೇರವಾಗಿ ಕ್ರೀಡಾಕೂಟದ ಬಹುಮಾನ ವಿತರಣೆಯತ್ತ ಮುಂದುವರಿತಾ ಇದ್ದಾವೆ. ವೈಯಕ್ತಿಕ ಬಹುಮಾನಗಳು ಕಮೆಂಟ್ರಿ ಮಾಡಿ ಸಲಹೆ ಮಾಡಿದ ಶರತ್ ಬೇಕೂರ್ ಅವರು. ಕ್ರೀಡಾಕೂಟದ ವೈಯಕ್ತಿಕ ಬಹುಮಾನದತ್ತ ನಾವು ಮುಂದುವರಿತಾ ಇದ್ದಾವೆ. ವೈಯಕ್ತಿಕ ಬಹುಮಾನಗಳ ಪೈಕಿ ಈ ಕ್ರೀಡಾಕೂಟದ ಉತ್ತಮ ದಾಳಿಗಾರ ಬೆಸ್ಟ್ ರೈಡರ್ ಅವಾರ್ಡ್ ಗೋಸ್ ಟು ಫ್ರಮ್ ದ ಟೀಮ್ ಕುತ್ಯಾಣ ಶ್ರೀ ಕೂಡ್ಲು ಮಿಸ್ಟರ್ ಸಿದ್ಧಾರ್ಥ್ ಈ ಒಂದು ಕ್ರೀಡಾಕೂಟದ ಅತ್ಯುತ್ತಮ ದಾಳಿಗಾರ. ಬೆಸ್ಟ್ ರೈಡರ್ ಅವಾರ್ಡ್ ಗೋಸ್ ಟು Siddharth of Kutyana Sri Kudlu. Congratulations, Mr. Siddharth. ಇನ್ನು ಕ್ರೀಡಾಕೂಟದ ಉತ್ತಮ ಹಿಡಿತಗಾರ ಬೆಸ್ಟ್ ಕ್ಯಾಚರ್ ಅವಾರ್ಡ್ ಗೋಸ್ ಟು ಫ್ರಮ್ ದ ಟೀಮ್ ನನ್ ಅದರ್ ದ್ಯಾನ್ ಅಜ್ಜು. ಈ ಒಂದು ಕ್ರೀಡಾಕೂಟದ ಅತ್ಯುತ್ತಮ ಹಿಡಿತಗಾರ ಬೆಸ್ಟ್ ಕ್ಯಾಚರ್ ಅವಾರ್ಡ್ ಗೋಸ್ ಟು ಮಿಸ್ಟರ್ ಅಜ್ಜು. ಕಂಗ್ರಾಚುಲೇಷನ್ಸ್.
ಇನ್ನು ಈ ಕ್ರೀಡಾಕೂಟದ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ಗೋಸ್ ಟು ಫ್ರಮ್ ದ ಟೀಮ್ ಕುತ್ಯಾಳ ಶ್ರೀ ಕೂಡ್ಲು ಮಿಸ್ಟರ್ ಧನ್ರಾಜ್ ಇವರಿಗೆ ಸಲ್ಲುತ್ತಾ ಇದೆ ಈ ಒಂದು ಕ್ರೀಡಾಕೂಟದ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್. ಕಂಗ್ರಾಚುಲೇಷನ್ಸ್. ಇನ್ನು ಕ್ರೀಡಾಕೂಟದ ಆಲ್ರೌಂಡರ್ ಸವ್ಯಸಾಚಿ ಪ್ರಶಸ್ತಿ, ಈ ಒಂದು ಕ್ರೀಡಾಕೂಟದ ಆಲ್ರೌಂಡರ್ ಅವಾರ್ಡ್ ಗೋಸ್ ಟು ಫ್ರಮ್ ದ ಟೀಮ್ ಕೊತ್ಯಾಳ ಶ್ರೀ ಕೂಡ್ಲು, ನನ್ ಅದರ್ ದನ್ ಎಲ್ಜಿನ್ ರವರು ಈ ಒಂದು ಕ್ರೀಡಾಕೂಟದ ಆಲ್ರೌಂಡರ್ ಪ್ರಶಸ್ತಿಯನ್ನ ಗಳಿಸಿರುವಂತಹ ಪ್ರತಿಭೆ. ಕಂಗ್ರಾಚುಲೇಷನ್ ಮಿಸ್ಟರ್ ಎಲ್ಜಿನ್ ಆಫ್ ಕೊತ್ಯಾಳ ಶ್ರೀ ಕೂಡ್ಲು. ಇನ್ನು ಕ್ರೀಡಾಕೂಟದ ಚತುರ್ಥ ಬಹುಮಾನ, ಈ ಪ್ರಶಸ್ತಿಯನ್ನ ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ ತಂಡದ ಎಲ್ಲ ಆಟಗಾರರು ಕೂಡ ಬರಬೇಕು ವೇದಿಕೆಗೆ. ಕ್ರೀಡಾಕೂಟದ 4ನೇ ಬಹುಮಾನವನ್ನ ಗಳಿಸಿಕೊಂಡಿರುವಂತ ತಂಡ ನವಶಕ್ತಿ ಫ್ರೆಂಡ್ಸ್ ಕ್ಲಬ್ ತೂಮಿನಾಡ್. ಬಲೆ ಗೊಬ್ಬನಂಚಿನ ಮಾತ ಪ್ಲೇಸ್ ನಗಲಿ ಮಿತ ಚಾವಡಿಗೆ ಬರ್ತದೆ ಇನಾಮನು ದಿದ್ದನಡು ಬಂದಿಗೆ ಏನೋದಿಲ್ಲ. ಆಲ್ ಪ್ಲೇಯರ್ಸ್ ಬಲೆ ಮಾತಾ ಪ್ಲೇಯರ್ಸ್ ನಕ್ಲು ಬಲೆ. Once again, congratulations all the team members of Navashakti Friends Club Tuminad. ಈ ಪ್ರಶಸ್ತಿಯನ್ನ ಶ್ರೀಯುತ ರಾಮ್ ಪ್ರಕಾಶ್ ಆಳ್ವಾ ಇವರು ನೀಡುವಂತೆ ವಿನಂತಿ. ಕ್ರೀಡಾಕೂಟದ ಚತುರ್ಥ ಸ್ಥಾನವನ್ನ ಅಲಂಕರಿಸಿದಂತ ತಂಡ ನವಶಕ್ತಿ ಫ್ರೆಂಡ್ಸ್ ಕ್ಲಬ್ ತೂಮಿನಾಡ್. ಟ್ರೋಫಿ ಅದೇ ರೀತಿಯಲ್ಲಿ ಕ್ಯಾಶ್ ಅವಾರ್ಡ್ ಶ್ರೀಯುತ ರಾಮ್ ಪ್ರಕಾಶ್ ಆಳ್ವಾ ಇವರು ಈ ಪ್ರಶಸ್ತಿ ಮತ್ತು ನಗದನ್ನು ನೀಡುವಂತೆ ವಿನಂತಿ. Once again, congratulations. ಇನ್ನು ಮುಂದೆ ತೃತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡಕ್ಕಿರುವಂತ ಪ್ರಶಸ್ತಿ ಮತ್ತು ನಗದು ಇದನ್ನ ನೀಡುವಂತೆ ರವೀಂದ್ರ ಶೆಟ್ಟಿ ಕರಿಬೈಲು ಇವರಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಈ ಕ್ರೀಡಾಕೂಟದ ತೃತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡ ಬಿಕೆ ಬಾಯ್ಸ್ ಬಂಗಾರಕೋಡಿ. ಎಲ್ಲ ಆಟಗಾರರ ವೇದಿಕೆಗೆ ಬಂದು ಸ್ಮರಣಿಕೆಯನ್ನ ಜೊತೆಯಲ್ಲಿ ಪ್ರಶಸ್ತಿ ನಗದನ್ನ ಪಡೆದುಕೊಳ್ಳುವಂತೆ ವಿನಂತಿ. ಗೊಬ್ಬರಂಚಿನ ಮಾತ ಪ್ಲೇಸ್ ನಗಲು ಬಲೆ ಪ್ರತ್ಯೇಕವಾದ ನೌಷಾದರ ಬರಡು ನೌಷಾದತ್ತ ನೌಷಾದ ಐಟ ತೃತೀಯ ನಗದನ್ನ ನೀಡಿದಂತವರು ಗೀತಾಲಿಯನ್ ಕೋಟಿಯಾನ್ ಸಸೀತ್ಲು. ಟ್ರೋಫಿಯನ್ನ ನೀಡಿದಂತವರು ಸ್ವಾತಿ ಕೆ ಪಾವಳ. ಈ ಕ್ರೀಡಾಕೂಟದ ತೃತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡ ಬಿಕೆ ಬಾಯ್ಸ್ ಬಂಗಾರಕೋಡಿ. ಒನ್ಸ್ ಅಗೈನ್ ಕಂಗ್ರಾಚುಲೇಷನ್ಸ್.
ಇನ್ನು ಮುಂದೆ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿದಂತ ತಂಡಕ್ಕಿರುವ ಪ್ರಶಸ್ತಿ ಮತ್ತು ನಗದು ಇದನ್ನ ಕೊಡುಗೆಯಾಗಿ ನೀಡಿದವರು ನಾರಾಯಣ ಭಗವತಿ ಪೂಜಾರ್ಚನ್ ಭಗವತಿ ಕ್ಷೇತ್ರ ಪಟ್ಟತ್ತೂರು. ಟ್ರೋಫಿಯನ್ನ ಕೊಡುಗೆಯಾಗಿ ನೀಡಿದವರು ಜೀವನ್ ಉಳಿಯ ದುಬೈ. ಈ ಪ್ರಶಸ್ತಿಯನ್ನು ನೀಡುವಂತೆ ಮಹಾಬಲ ಭಂಡಾರಿ ಕೌಡೂರು ಬೀಡು ಇವರಲ್ಲಿ ಕೇಳ್ಕೊಡ್ತಾ ಇದ್ದಾವೆ. 24 ತಂಡಗಳ ಪೈಕಿ ಫೈನಲ್ ತನಕ ಬಂದು ದ್ವಿತೀಯ ಸ್ಥಾನವನ್ನ ಅಲಂಕರಿಸಿದಂತ ನಮ್ಮ ಉಪ್ಪಿನಂಗಡಿ ಸಮೀಪದ ತಂಡ ಸ್ಟಾರ್ ಗಾಯ್ಸ್ ಕುಪ್ಪೆಟ್ಟಿ. ಕಂಗ್ರಾಚುಲೇಷನ್ಸ್. ದೈಕರು They are the runners-up team, Star Guys Kuppeti. Once again, congratulations all the team players. ಇನ್ನು ಮುಂದೆ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಂಡ ತಂಡಕ್ಕಿರುವ ಪ್ರಶಸ್ತಿ ಮತ್ತು ನಗದನ್ನ ನೀಡಿದಂತವರು ಹರೀಶ್ ಶೇರಿಗಾರ್. ಟ್ರೋಫಿಯನ್ನ ನೀಡಿದಂತವರು ಲಕ್ಷ್ಮಣ ಬಿ ದುಬೈ. ಯತೀಶ್ ಭಂಡಾರಿ ಕೌಡೂರು ಬೀಡು ಈ ಪ್ರಶಸ್ತಿಯನ್ನು ನೀಡುವಂತೆ ವಿನಂತಿ. ಬಂಧುಗಳ ನನ್ಬನ್ಸ್ ಪಟ್ಟತ್ತೂರು ಹಮ್ಮಿಕೊಂಡಂತ 60 ಕೆಜಿ ವಿಭಾಗದ ಮ್ಯಾಟ್ ಕಬಡ್ಡಿ ಕ್ರೀಡಾಕೂಟ ಲೇಟ್ ಜಯಾನಂದ ಅಭಿ ಮೆಮೋರಿಯಲ್ ಟ್ರೋಫಿ 2025 ಭಾಗವಹಿಸಿದ 24 ತಂಡಗಳ ಪೈಕಿ ಎಲ್ಲವನ್ನ ಮೆಟ್ಟಿ ನಿಂತು ಫೈನಲ್ ಕದನದಲ್ಲಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದಂತ ತಂಡ ಇಟ್ಸ್ ನನ್ ಅದರ್ ದನ್ ಕುತ್ಯಾಳ ಶ್ರೀ ಕೂಡ್ಲು. ದೇ ಆರ್ ದ ಚಾಂಪಿಯನ್ಸ್. ಕಂಗ್ರಾಚುಲೇಷನ್ಸ್ ವಿನ್ನಿಂಗ್ ಟೀಮ್ ಮೆಂಬರ್ಸ್ ಆಫ್ ಕುತ್ಯಾಳ ಶ್ರೀ ಕೂಡ್ಲು. ಮತ್ತೊಮ್ಮೆ ಬರಲಿ ಜೋರಾದ ಕೈ ಚಪ್ಪಾಳೆ. ನನ್ಬನ್ಸ್ ಪಟ್ಟತ್ತೂರು ಹಮ್ಮಿಕೊಂಡಂತ ಕಬಡ್ಡಿ ಸ್ಪರ್ಧೆಯ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಂಡಂತ ತಂಡಕ್ಕೆ ದ ಚಾಂಪಿಯನ್ಸ್ ಆರ್ ಕುತ್ಯಾಳ ಶ್ರೀ ಕೂಡ್ಲು. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೈನ್ ಆಲ್ ವಿನ್ನಿಂಗ್ ಟೀಮ್ ಮೆಂಬರ್ಸ್. ದ ಚಾಂಪಿಯನ್ ಟೀಮ್ ಕುತ್ಯಾಳ ಶ್ರೀ ಕೂಡ್ಲು. ಎಸ್ ಬಂಧುಗಳೇ, ಈ ಒಂದು ಕ್ರೀಡಾಕೂಟದ ಯಶಸ್ವಿಗೆ ನಮ್ಮ ಜೊತೆ ಸಹಕಾರವನ್ನ ಕೊಟ್ಟಂತ ಎಲ್ಲ ಸಂಘ ಸಂಸ್ಥೆಗಳಿಗೆ ವ್ಯಕ್ತಿಗಳಿಗೆ ಪ್ರತ್ಯೇಕವಾದಂತ ಧನ್ಯವಾದವನ್ನ ತಿಳಿಸ್ತಾ ಇದ್ದೇವೆ. ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ಮಟ್ಟಿನ ಅದ್ಧೂರಿಯ ಕಬಡ್ಡಿ ಕ್ರೀಡಾಕೂಟವನ್ನ ಆಯೋಜನೆ ಮಾಡುವ ಎಲ್ಲ ರೂಪುರೇಷೆಗಳನ್ನ ನನ್ಬನ್ಸ್ ಪಟ್ಟತ್ತೂರು ನಡೆಸ್ತಾ ಇದ್ದಾರೆ. ಜೊತೆಯಲ್ಲಿ ಪ್ರಸ್ತುತ ನಮ್ಮ ವೇದಿಕೆಯನ್ನ ಅಲಂಕರಿಸಿದಂತ ಅತಿಥಿಗಳು ಬಹುಮಾನ ವಿತರಣೆಯಲ್ಲಿ ಸಹಕಾರವನ್ನ ಕೊಟ್ಟಂತ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾವೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನ ಕೊಟ್ಟಂತ ಎಲ್ಲ
ಸಂಘ ಸಂಸ್ಥೆಗಳಿಗೆ ವ್ಯಕ್ತಿಗಳಿಗೆ ವಿಶೇಷವಾಗಿ ಧನ್ಯವಾದವನ್ನ ತಿಳಿಸುತ್ತಾ ನನ್ಬನ್ಸಪಟ್ಟೂರು ಹಮ್ಮಿಕೊಂಡಂತ ಈ ಒಂದು ಕಬಡ್ಡಿ ಕ್ರೀಡಾಕೂಟಕ್ಕೆ ಪೂರ್ಣ ಚುಕ್ಕಿಯನ್ನ ಇಡ್ತಾ ಇದ್ದಾವೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.